ನನ್ನ ಅಮ್ಮನ ಹೊಟ್ಟೆಯಲ್ಲಿ ನಾನು ಹುಟ್ಟಿದೆ. ಹಾಗೆ ಈ ಕೃಷ್ಣ ಕೂಡ ಅವನಮ್ಮನ ಹೊಟ್ಟೆಯಲ್ಲೇ ಹುಟ್ಟಿದ್ದು. ಈ ಕೃಷ್ಣಯ್ಯ ಹುಟ್ಟಿದ ಮೇಲೆ ನಂದಗೋಕುಲವೆಲ್ಲ ಆನಂದೋ ಆನಂದ. ಕರು ಹಾಕದ ದನಗಳೆಲ್ಲ ಕರು ಹಾಕಿದವಂತೆ, ಬಂಜೆ ಹೆಂಗಸರು ಎತ್ತರಂತೆ, ಬರಡು ಭೂಮಿ ಬೆಳೆಯಿದಂತೆ. ಇವೆಲ್ಲ ನಮ್ಮ ಕೃಷ್ಣಯ್ಯನ ಪಾವಡ. ಅದಕ್ಕೆ ಕೃಷ್ಣಯ್ಯನೆಂದರೆ ನನಗೆ ಯಾವಾಗಲೂ ಅಚ್ಚುಮೆಚ್ಚು. ಈ ದೊಡ್ಡವರ ಸಹವಾಸ ಮಾಡಿದರೆ ಹೀಗೆ ಆಗುವುದು. ಹೇಳುವುದು ಒಂದು, ಮಾಡುವುದು ಇನ್ನೊಂದು ಅಲ್ಲದ ಮತ್ತಿನ್ನೇನು. ಕೃಷ್ಣಯ್ಯ ನಿನ್ನೆ ಏನು ಹೇಳಿದ್ದ? ವಿಜಯ ನಾಳೆ ಬೆಳಗ್ಗೆ ಬೇಗನೆ ಎದ್ದು ಅರಳಿ ಮರದ ಕಟ್ಟೆಯ ಬಳಿ ಎಂದು ಹೇಳಿದ ಕೃಷ್ಣಯ್ಯ ಸಮಯಕ್ಕೆ ಸರಿಯಾಗಿ ಬಂದಿದ್ದಾನ ನೋಡಿ. ನಾನು ಅದಷ್ಟು ಹೊತ್ತಾಯಿತು ಈ ಮರದ ಕಟ್ಟೆಯ ಬಳಿ ಕಾದು ಕಾದು ಮರಗಟ್ಟಿ ಹೋಗಿದ್ದೇನೆ. ಯಾವುದಕ್ಕೂ ಬರಲಿ ಮಾಡ್ತೇನಂತೆ, ಯಾವುದಕ್ಕೂ 3 ಬಾರಿ ಕರೆದು ನೋಡ್ತೇನಂತೆ. ಕೃಷ್ಣಯ್ಯ, ಓ ಕೃಷ್ಣಯ್ಯ, ಈ ಕಡೆ ಇಲ್ಲ. ಕೃಷ್ಣಯ್ಯ, ಓ ಕೃಷ್ಣಯ್ಯ, ಈ ಕಡೆ ಸಹ ಇಲ್ಲ. ಕೊನೆಯ 1 ಬಾರಿ ಕರೆದು ನೋಡ್ತೇನಂತೆ. ಬರದಿದ್ದರೆ ಅವನ ಮೇಲೆ ಸಿಟ್ಟು. ಕೃಷ್ಣಯ್ಯ, ಓ ಕೃಷ್ಣಯ್ಯ. ಹೆದ್ರಿದೇನೋ ವಿಜಯ? ಇಲ್ಲ ಬಾ, ನಾನೇನದರ್ಲಿಲ್ಲ. ಆದ್ರೆ ಧೈರ್ಯ ಮಾತ್ರ ಸ್ವಲ್ಪ ಕಡಿಮೆ ಆಯ್ತು ಅಷ್ಟೇ. ಕೃಷ್ಣಯ್ಯ, ಏನು ಮಾತಾಡುವಲ್ಲ ನೀನು? ನಾನು ನಿನ್ನಲ್ಲಿ ಸಿಟ್ಟು. ಯಾಕೋ ವಿಜಯ, ನಾನೇನು ತಪ್ಪು ಮಾಡಿದೆ? ನಿನ್ನೆ ನೀನು ಏನು ಹೇಳಿದ್ದೆ? ಏನು ಹೇಳಿದ್ದೆ? ವಿಜಯ ನಾಳೆ ಬೆಳಗ್ಗೆ ಬೇಗನೆ ಎದ್ದು ಅರಳಿ ಮರದ ಕಟ್ಟೆಯ ಬಳಿ ರಾತ್ರಿ ಎಂದು ಹೇಳಿದ ನೀನು ಸಮಯಕ್ಕೆ ಸರಿಯಾಗಿ ಬಂದಿದ್ದೀಯೇನೋ? ವಿಜಯ, ನಿನಗೆ ಎಲ್ಲಿ ಬರಲು ಹೇಳಿದ್ದೆ? ಅರಳಿ ಮರದ ಕಟ್ಟೆಯ ಬಳಿ. ನೀನು ಬಂದಿರುವುದೆಲ್ಲಿ? ಅರಳಿ ಮರದ ಕಟ್ಟೆಯ ಬಳಿ. ಒಮ್ಮೆ ಮರ ನೋಡಿದ್ದೀಯೇನೋ? ಇಲ್ಲಪ್ಪ, ನಾ ಮರ ನೋಡಲಿಲ್ಲ. ಒಮ್ಮೆ ಮರವನ್ನು ನೋಡು. ಓ ಕೃಷ್ಣಯ್ಯ. ಅಪ್ಪ, ಅದೆಷ್ಟು ಬೇಗ ಈ ಮರ ಯಾರು ಬದಲಿಸಿದ್ದು? ಮರವನ್ನು ಯಾರು ಬದಲಿಸಲಿಲ್ಲ. ನೀನು ಬಂದಿರುವುದು ಮಾವಿನ ಮರದ ಕಟ್ಟೆಯ ಬಳಿ. ಕೃಷ್ಣಯ್ಯ, ಇಷ್ಟಕ್ಕೆಲ್ಲ ಬೇಜಾರಿದ ಬೇಡ. ನನಗೆ ಗಾಡಿ ಬಿಡಿ ಆಯ್ತು ಅಷ್ಟೇ. ಗಾಡಿ ಬಿಡಿ ಅಲ್ಲ, ಗಡಿ ಬಿಡಿ. ಅದೇ ಅದೇ ಅದೇ. ಅದಿರಲಿ ವಿಜಯ, ತಿನ್ನಲು ಏನು ತಂದಿರುವೆ? ನನಗೆ ಗೊತ್ತು, ನೀನು ಎದ್ದ ತಕ್ಷಣ ಕೈ ಬೀಸಿ ನೇರ ಬರ್ತೀಯ ಎಂದು. ಅದಕ್ಕೆ ನಾನು ತಂದಿದ್ದೇನೆ. ಏನು ತಂದಿರುವೆ? ನಿಲ್ಲು ಕೃಷ್ಣಯ್ಯ. ಕೃಷ್ಣಯ್ಯ, ಇದೇನು? ಇದು ಚಕ್ಕುಲಿ.
ಈಗಲೇ ನಾವನ
ನಮ್ಮ ಒಡೆಯನಿಗೆ ಮೃತ್ಯುವಾಗಿ ಒಬ್ಬ ಹುಟ್ಟಿದ್ದಾನಂತೆ. ಆದ್ರೆ
ಅಯ್ಯ ಶಕಟಾಸುರ, ನಾ ಏನು ಮಾಡುವೆ ಗೊತ್ತೇ? ಸುಂದರವಾದ ಕೊಕ್ಕರೆಯ ರೂಪವನ್ನು ಧರಿಸಿ ಅವನಿದ್ದೆಡೆಗೆ ಸಾಗಿ ನನ್ನ ಚೂಪಾದ ಕೊಕ್ಕುಗಳಿಂದ ಆತನನ್ನು ಕುಕ್ಕಿ ಕುಕ್ಕಿ ಕೊಂದು ಹಾಕುತ್ತೇನೆ. ಅಯ್ಯ ಶಕಟಾಸುರ, ನಾನು ಗಾಳಿಯ ರೂಪವನ್ನು ತಾಳಿ ಆ ಬಾಲಕರು ಆಡುವಲ್ಲಿ ಹೋಗಿ ಆ ಬಾಲಕರನ್ನು ಸುಂಟರ ಗಾಳಿಯನ್ನಾಗಿ ಮೇಲೆ ಕರೆದುಕೊಂಡು ಹೋಗಿ ಮೇಲೆಂದೊಮ್ಮೆ ನೆಲಕ್ಕೆ ಅಪ್ಪಳಿಸಿ ಕೊಂದು ಬಿಡ್ತೇನೆ. ಶಕಟಾಸುರ, ನಾನು ಭೀಕರ ಅಪ್ಪವನ್ನು ರೂಪವನ್ನು ಧರಿಸಿ ಅವನು ದನಕರಗಳನ್ನು ಮೇಯಿಸುವ ಜಾಗಕ್ಕೆ ಹೋಗುತ್ತೇನೆ. ಮೇಯಿಸುತ್ತಾ ಮೇಯಿಸುತ್ತಾ ನನ್ನ ಹತ್ತಿರ ಬಂದೊಡನೆ ಬೈತರದ ಒಬ್ಬೊಬ್ಬರನ್ನೇ ಗುಳುಂಬೆಂದು ನುಂಗಿ ಬಿಡುತ್ತೇನೆ. ಶಕಟಾಸುರ, ಶಕಟಾಸುರ, ನಾನು ಕತ್ತೆ ರೂಪವನ್ನು ಧರಿಸಿ ಅವನೆಡೆಗೆ ಸಾಗಿ ಅವನನ್ನು ಜೀವಿತ ಕೊಂದು ಹಾಕಿಬಿಡುತ್ತೇನೆ. ನಿಮ್ಮ ಮಾತುಗಳನ್ನು ಕೇಳಿ ನನ್ನ ಉತ್ಸಾಹ ಮಡಿಯಾಗಿದೆ. ನಾನೇನು ಮಾಡುತ್ತೇನೆ ಗೊತ್ತೇ? ಶಕಟಾಸುರ, ಸಣ್ಣ ಮಕ್ಕಳಿಗೆ ಬಟ್ಟೆ ಅಂದರೆ ಬಹಳ ಪ್ರೀತಿ. ಹಾಗಿರುವಾಗ ಶಕಟಾಸುರದ ನಾನು ಶಕಟದ ರೂಪದಲ್ಲಿ ಅಂದರೆ ಬಂಡಿಯಾಗಿ ಹೋಗುತ್ತೇನೆ. ನನ್ನ ನೇರಿ ಆಡುವುದಕ್ಕಾಗಿ ಬರುತ್ತಾನೆ ಆ ದೇವಕಿಯ 8ನೇ ಮಗ
ಹುಡುಗ ಏನಲ್ಲ ನಿಲ್ಲಲ್ಲಿ ಮುಂದೆ ಅಡಿಕ್ತಾರೆ ಜಾಗ್ರತೆ. ನಿನ್ನನ್ನೇ ಒಂದು ಕೈ ನೋಡುವುದಕ್ಕಾಗಿ ಬಂದಿದ್ದೇನೆ. ನಮ್ಮ ಪರಮ ವೈರಿಯೇ ಇದೋ ಸಾಯುವುದಕ್ಕೆ ಸಿದ್ಧನಾಗು. ಮುಚ್ಚು ಬಾಯಿ. ದುಷ್ಟ ರಕ್ಕಸನೆ, ಏನೆಲ್ಲ ನಿಜ ರೂಪವನ್ನು ಮರೆಸಿ ನಮ್ಮ ಗೋವುಗಳ ಮಂದೆಯಲ್ಲಿ ಗೋವಾಗಿ ಸೇರಿದ ನಿನ್ನ ನಿಜವನ್ನು ತಿಳಿದಿದ್ದೇನೆ. ನಮ್ಮ ಗೋಪಾಲಕರನ್ನು ಎದುರಿಸಿದ ನಿನ್ನ ಎದೆಯನ್ನು ಮೆಟ್ಟಿ ಯಮಸದನಕ್ಕೆ ಕಳುಹಿಸುತ್ತೇನೆ. ಸಿದ್ಧನಾಗು. ನೋಡೋಣ ನೋಡೋಣ. ಎಲ್ಲ ಗೋಪಕುಮಾರ, ಏನಲ್ಲ ನಿನ್ನನ್ನು ಮುರಿದು ಕೊಲ್ಲಬೇಕೆಂದು ಬಂದ ನನ್ನೆದುರೇ ಎದೆಬ್ಬಿಸಿ ನಿಂತೆಯ. ಹಾ ನನ್ನ ಬಳಿ ಯುದ್ಧವೆಂದರೆ ದನ ಕಾಯುವ ಹಾಗಲ್ಲ. ಹಾ ನೀನು ಬಿಡು, ಸಾಕ ಶಂಕರನೇ ಬಂದರು ನಿನ್ನ ಕತ್ತನ್ನು ಕತ್ತರಿಸಲು ಬಿಡನು. ಮುಚ್ಚು ಬಾಯಿ. ಬಕಾಸುರ, ಏನೆಲ್ಲ ಹಕ್ಕಿಯ ರೂಪವನ್ನು ತಾಳಿ ಫಲಕ್ಕೆ ನಮ್ಮೆದುರಿಗೆ ಬಂದು ಕುಕ್ಕಿ ತಿನ್ನುವ ಆಲೋಚನೆ ಇದ್ದರೆ ಬಿಡು. ಹಾ ನಿನ್ನ ಪೌರುಷ ನನ್ನಲ್ಲಿ ನಡೆಯದು. ಹಾ ನನಗೆ ಶರಣಾಗಿ ಕಾಲು ಹಿಡಿದು ಬದುಕುತ್ತೀಯ, ಇಲ್ಲ ಯಮಲೋಕದ ದಾರಿ ಕಾಣುತ್ತೀಯ? ನೋಡೋಣ ನೋಡೋಣ.
ಏನಲ್ಲ ಹೌದು ಚೆನ್ನಾಯ್ತು. ಈ ಹಿಂದೆ ಬಂದ ದಾನವರನ್ನು ಎತ್ತಿದ್ದೇನೆಂದು ಅಹಂಕಾರ ಬಿಡು. ಈ ವಾತಾಸುರಲ್ಲಿ ನಿನ್ನ ಪೌರುಷದವರು. ಮುಚ್ಚು ಬಾ. ಎಲ್ಲ ಕೆಟ್ಟ ಹುಳವೇ ಏನಲ್ಲ ನಿಜವನ್ನು ಮರೆಗೊಳಿಸಿ ಬಿರುಗಾಳಿಯ ರೂಪದಲ್ಲಿ ಬಂದು ನಮ್ಮವರಾದ ಗೋಪಬಾಲರನ್ನು ಕೆಣಕಿದ ನಿನಗೆ ಸರಿಯಾಗಿ ಶಿಕ್ಷೆ ಕಾದಿದೆ. ಇಗೋ ಎತ್ತರಕ್ಕೆ ಹಾರಿ ನಿನ್ನ ಕತ್ತನ್ನು ಕತ್ತರಿಸುವಾಗ ಆಗ ನಿನ್ನನ್ನು ತೊಡಲು ಯಾರು ಬರ್ತಾರೋ ನೋಡೋಣ ನೋಡೋಣ ನೋಡೋಣ. ಎಲ್ಲ ಕರಿಮಯವನೇ ಏನಲ್ಲ ಉಳಿದ ಕಳ್ಳನೆಲ್ಲ ಕೊಂದು ಕೆಡೆಯ ಜಂಬದಿಂದ ಮುನ್ನುಗುತ್ತೀಯ. ಜಾಗೃತಿ ಪ್ರಳಂಬನಲ್ಲಿ ಯುದ್ಧ ಸುಲಭದ ಮಾತಲ್ಲ. ಸಾರಿ ಸಾರಿ ಹೇಳುತ್ತಿದ್ದೇನೆ, ಓಡಿ ಹೋಗಿ ಬದುಕಿಕೊಳ್ಳಿ, ಇಲ್ಲವಾದರೆ ಇಡಿಯಾಗಿ ನುಂಗಿ ಬಿಡುತ್ತೇನೆ. ಮುಚ್ಚು ಬಾಯ್. ಎಲ್ಲವೋ ನೀನು ಕಪಟದಿಂದ ನಮ್ಮವರಾದ ಗೋಪಬಾಲರ ಗುಂಪನ್ನು ಸೇರಿದ್ದನ್ನು ಬಲ್ಲೆ. ಬುದ್ಧಿವಂತನ ಹಾಗೆ ಮಾತನಾಡಬೇಡ. ಇಗೋ ಮಾಡುವ ಕದನದಲ್ಲಿ ನಿನ್ನ ಎದೆ ಸೀಳುವಾಗ ರಕ್ಷಣೆಗೆ ಯಾರು ಬರ್ತಾರೋ ನೋಡೋಣ ನೋಡೋಣ.
ಎಲ್ಲ ಬಾಲಕ, ಏನೆಲ್ಲ? ತಾಯೇನು ದೇವರೆಂದು ಕಾಣುವ ಭೂಮಿ ಇದು. ಹೌದು. ತಾಯಿಯಂತೆ ಎದೆಹಾಲನ್ನಿದ್ದ ಕೂತನನ್ನು ಕೊಂದವನು ನೀನು. ಹಾ. ಆಕೆಯ ಪ್ರಾಣವನ್ನು ಹೀರಿ ಬೆಳೆಯುತ್ತಿರುವ ನಿನ್ನ ಚಿಗುರಿನಲ್ಲೇ ಚುಟ್ಟಲು ಬಂದಿದ್ದೇನೆ. ಎಚ್ಚರ. ಮುಚ್ಚು ಬಾಯ್. ಎಲ್ಲ ದುಷ್ಟದಾನವನೇ. ಏನೆಲ್ಲ? ಈ ಹಿಂದೆ ಬಂದವರೆಲ್ಲ ನನ್ನಿಂದ ಹತರಾಗಿದ್ದಾರೆ. ಅವರನ್ನು ಸೇರಿಕೊಳ್ಳುವ ಮನವಿದ್ದರೆ ಬಾ ಮುಂದೆ. ನೋಡೋಣ.
ಎಲ್ಲ ಶಕಟಾಸುರ, ಈ ಲೋಕದಲ್ಲಿ ಹುಟ್ಟಿದ ಜೀವಿಗಳನ್ನು ವಧಿಸುವವನು ಆ ಪರಮಾತ್ಮನೇ. ಹಾಗೆಯೇ ಕಷ್ಟದಲ್ಲಿರುವ ಜೀವಿಗಳನ್ನು ಕಾಯುವವನು ಕೂಡ ಆ ಪರಮಾತ್ಮನೇ ಹೊರತು ಬೇರೆ ಯಾರು ಇಲ್ಲ. ಆದ್ದರಿಂದ ದೈವ ನೇಮಕವಾದ ಈ ಕೆಲಸವನ್ನು ನೀನು ಮಾಡ್ತೇನೆ ಎಂದು ಮುಂದೆ ಬಂದರೆ ಅದು ನಿನ್ನ ಮೂರ್ಖತನ. ನನ್ನಲ್ಲಿ ನಿನಗೇಕೆ ವೈರ? ಸುಮ್ಮನೆ ಹಿಂದೆ ಹೋಗು. ಏನೆಲ್ಲ ನಿಲ್ಲ ಇಲ್ಲ ಹಾಗೆ ತನಕ ಕಾಣಬೇಕೆ. ಹಾ ನೀನು ಯಾರೆಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಹಾ ಆ ಮಥುರಾ ಮಹೇಂದ್ರನಾದ ಕಂಸಾಕನಿಗೆ ಮೃತ್ಯು ನೀನು. ಹೌದು. ನಮ್ಮ ಒಡೆಯ ಶತ್ರು, ನನಗೂ ಶತ್ರುವೇ ಸರಿ. ಶತ್ರುವನ್ನು ಬಿಡುವುದುಂಟೆ, ನಿನ್ನ ಕುತ್ತಿಗೆಯನ್ನು ಕತ್ತರಿಸಿ ಚಿತ್ರಹಿಂಸೆ ಹಿಡಿಕೊಳ್ಳುತ್ತೇನೆ. ಮುಚ್ಚು ಬಾಯ್. ಸುಲಭವೆಂದು
ರಜಕ, ನಿನ್ನ ಬಟ್ಟೆಯ ಗಂಟು ನೋಡಿದ್ದೇವೆ. ಓಹೋ, ನಾನು ಏನಂದು ಗೊತ್ತುಂಟತ್ತ? ಎನ್ನರ್ತಿ ನಿಖಿಲಾಗಿ ದಾವದಾವಡು. ಅಯ್ಯ, ರಾಜಬೀದಿಯಲ್ಲಿ ನಡೆಯುವಾಗ ಧೂಳಿನಿಂದ ನಮ್ಮ ಬಟ್ಟೆಯೆಲ್ಲ ಕೊಲೆಯಾಗಿವೆ. ಕುರಿಯಾತಂದ ಅರ್ಜೆಂಟ್ ನೀರು ಸಿಕ್ಕೋಡತ್ತ? ನೀರು ಸಿಗಲಿಲ್ಲ, ಆದರೆ ನೀನು ಸಿಕ್ಕಿದೆಯಲ್ಲ. ಯಾರು ಸಿಕ್ಕಿಲ್ಲ, ನೀರು ಸಿಕ್ಕಲಾಗಿ ಆಪುಂಡಯ? ಅಯ್ಯ, ನೀನು ರಜಕ ಅಂತ ಗೊತ್ತಾದ ಮೇಲೆ ನಮ್ಮ ಬಟ್ಟೆಯ ದಾರಿ ತೆಗೆಯುವ ದಾರಿ ಗೊತ್ತಾಯ್ತು. ನಮ್ಮಲ್ಲಿರುವ ಮಲಿನ ವಸ್ತ್ರಗಳನ್ನು ನೀನು ತೆಗೆದು ನಿನ್ನಲ್ಲಿರುವ ಮಡಿ ವಸ್ತ್ರಗಳು ನಮಗೆ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಯ್ಯ. ಅಣ್ಣಯ್ಯ, ತಾನೇ ಪಾತ್ರೆ ಎನ್ನಾತಿಗೆ ಏನು ಬೇರೆ ಬಿಡುವಾಗ ಅಡಗ ಹಿಡಿದಿರತ್ತ? ನಿಖಿಲಿಯರು ಕಂಸರಾಯನ ಅಳಿಸಾಳನಕುಲು, ದೇವಕಿ ಅಕ್ಕನ ಜೋಕುಲು. ಹೌದು, ಬಲರಾಮಕೃಷ್ಣರು. ಈ ರಾಮಕೃಷ್ಣನ ಬಣ್ಣ ನಿಖಿಲನ ದಿಕ್ಕೆರ ಮಗ್ಗ ಒಂಜಿ ಕೈ ತೂವಡು ಬಂದವೆ ತೋ ವರ್ಷ ದಿಂಜಿಗ ತೊಂದಿತ್ತೆ ಆಂಡ ಇನಿ ದಿಕ್ಕೆರತ್ತ ಎನ್ನನ ಬೇಗಂ ತೋಜಾಡ ಇತ್ತೆ ನನಗೆಲ್ಲ ಕೈಕಾಲು ಕಟ್ಟದ ಅರಸುರ ಕಾರಣ ಮುದ್ರೆ ಬಡೆ ಬೋಲಬೆ. ಅಯ್ಯ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ದೊಡ್ಡ ರಂಪ? ನಿನ್ನ ಬಟ್ಟೆಯೂ ಬೇಡ, ನಿನ್ನ ಸುದ್ದಿಯೂ ಬೇಡ. ನಮ್ಮಷ್ಟಕ್ಕೆ ನಾವು ಹೋಗುತ್ತೇವೆ, ನಿಮ್ಮಷ್ಟಕ್ಕೆ ನೀನು ಹೋಗು. ಒಕ್ಕ ಎನ್ನ ಕೋಡ್ಗೆ ಆತು ಕೋಡು ಕೊಂಟಿಗೆ ಕೊಂಟು ಅಂದು ಎನ್ನ ಸುತ್ತ ಗಂಟು ಉಂಟು ಮಗನೇ ಎನ್ನ ಸುತ್ತ ಗಂಟು ಸುಂದರ ಮಗನೇ ಸುಂದರ ಎನ್ನ ಸುತ್ತ ಗಂಟು ಎನ್ನ ಸುಂದರ ನೀನೊಂಚೂರು ಕಲ್ವರ ಕಡೆ ತೋಜೆ ಓಯ್ ಐದಿನ ಬೇಕಾಗಿತ್ತು ಎಂತೂ ಇಲ್ಲ ರಜಕ. ಆಗಾಯ್ತಪ್ಪ ಆಗಾಯ್ತಪ್ಪ ಕಟ್ಕಾಯ್ಲದಪ್ಪ ನನ್ನ ಹತ್ರ ಇಲ್ಲ ರಜಕ. ಬೇದೈತಿ ನಿಮ್ಮೆ ಒಂಚೂರು ಕಲ್ವರ ಕಡೆ ತೋಜೆ ನಿಮ್ಮೆಲ್ಲನೇ ಉಂಟು ಏ ಅನ್ನ ಕುಂಟದ ಗಂಟು ತೋದನ ಇಲ್ಲ, ಹೌದಿಲ್ಲ ಕೈತೆ ಏನಿಲ್ಲ. ಆಗಾಯ್ತಪ್ಪ ಕಟ್ಕಾಯ್ಲದಪ್ಪ ಅಲ್ಲ ತಿಕ್ಕೆ ಕಲ್ಲು ಅಣ್ಣ, ಅಹಂಕಾರಿಯಾದ ರಜಕನಿಗೆ ಒಂದು ಘಟಿ ಕಾಣಿಸಿದಂತಾಯ್ತು. ನಮ್ಮಲ್ಲಿರುವ ಮಲಿನ ವಸ್ತ್ರಗಳನ್ನು ಕಳಚಿ ಮಡಿ ವಸ್ತ್ರಗಳನ್ನು ಉಟ್ಟ ಹಾಗಾಯ್ತು. ಇನ್ನು ತಡ ಮಾಡುವುದು ಸರಿಯಲ್ಲ. ಮಾವನನ್ನು ಕಾಣುವ
ಯುದ್ಧದಲ್ಲಿ ಬೆದರಿ ತಲೆಗೊತ್ತಿ ಆ ಗೋವಳನ ವ್ಯರ್ಥ ಬರಿಸಿದೆನೆಂದು ಆ ಗೋವಳನ ವ್ಯರ್ಥ ಬರಿಸಿದೆನೆಂದು ಮತ್ತೆ ಒಳಗರಿದು ಅಳಲುತ್ತ ದುಃಖದೊಳ್ಳ ಹೊರಗಿದ ಏನ ಆಶ್ಚರ್ಯ! ಕೇಳಿದರೆ ಸಿಡಿಲೇ ತಲೆಯ ಮೇಲೆ ಬಿದ್ದಂತಾಯ್ತು. ಮಧುರೆಗೆ ಬಂದರೆ ಆ ಬಲರಾಮಕೃಷ್ಣರು, ಬಂದವರೇ ನಮ್ಮ ರಜಕನನ್ನು ಕೊಂದರಂತೆ. ಬಿಲ್ಲ ಹಬ್ಬಕ್ಕೆ ಪೂಜಿಸುವ ಮಹಾಧನುವನ್ನು ಮುರಿದು ಇಕ್ಕಡಿಗೈದರಂತೆ. ಅಬ್ಬಬ್ಬಬ್ಬ! ಸುಮ್ಮನೆ ಆಗುವವಳನ್ನು ಇಲ್ಲಿಗೆ ಬರಿಸಿದೆ. ತಲೆ ಗೊಂದಲಗಳ ಗೂಡಾಗಿದೆ. ವಿಶ್ರಾಂತಿಗಾಗಿ ಶಯನಾಗಾರವನ್ನು ಪ್ರವೇಶಿಸುತ್ತೇನೆ. ಈ ಶ್ರೀಪತಿಯ ನೆನೆವುದ ಸಜ್ಜಾಗದಲ್ಲಿ ತಾಪ ಮಾಡಿದೆಯೋ ಏನು ಮಾಡಲಿ ನಾನು? ಸ್ವಲ್ಪ ಹೊತ್ತು ನಿದ್ದೆಯನ್ನು ಮಾಡಬೇಕೆಂದು ಮಲಗಿದರೆ ನಿದ್ದೆ ಆವರಿಸಿದಾಕ್ಷಣ
ಶ್ರೀ
ನರಿರಾತ್ರಿಯಲ್ಲಿ ನಯನವನ್ನು ತೆರೆದು ನೋಡಿದರೆ ಎಲ್ಲೆಲ್ಲೂ ಕೃಷ್ಣಮಯವಾಗಿ ಗೋಚರಿಸುತ್ತಾ ಇದೆ. ಬಾಲಕೃಷ್ಣ, ಗೋಪಾಲಕೃಷ್ಣ, ಮುರಳೀ ಮನೋಹರ, ಗೋವರ್ಧನೋಧರಣ, ಚಕ್ರಧಾರಿ ಕೃಷ್ಣ, ಎಲ್ಲೆಲ್ಲೂ ಕೃಷ್ಣ ಕೃಷ್ಣ ಕೃಷ್ಣ. ಹೌದು, ಶ್ರೀಕೃಷ್ಣನ ದಿವ್ಯ ಮೂರ್ತಿಯನ್ನು ಹೃದಯ ಕಮಲದಲ್ಲಿ ಸೆರೆ ಬಿಡಿದ ಪುಣ್ಯಾತ್ಮರು
ಎಲ್ಲ ಗೋಪಕುಮಾರ ಏನೆಲ್ಲ ನಿಲ್ಲಲ್ಲಿ ಗೆಜ್ಜೆ ಮುಂಡಿತ್ತರೆ ಜತನ ನಿನ್ನ ಬಣ್ಣವನ್ನು ನೋಡಿಯೇ ಗುರುತಿಸಿದ್ದಾನೆ. ನೀನು ಬಲರಾಮನಲ್ಲವೇ? ಹೌದು. ನಿನ್ನ ಪರಾಕ್ರಮದ ಬಗ್ಗೆ ಬಹಳ ಮಾತುಗಳನ್ನು ಕೇಳಿದ್ದೇನೆ. ಹಾ, ನೀನು ರಣದಲ್ಲಿ ಧೀರನೇ ಆಗಿದ್ದಲ್ಲಿ, ನೀನು ಬಲರಾಮನೇ ಆಗಿದ್ದಲ್ಲಿ ಯುದ್ಧಕ್ಕೆ ಬಾ. ಮುಚ್ಚು ಬಾ. ಎಲ್ಲ ಮಲ್ಲ ಮುಷ್ಟಿಕನೇ, ಹೇಳಲ್ಲ ನಿನ್ನಂತಹ ಮಲ್ಲರ ಮಲ್ಲನೊಡನೆ ಸಾಮಾನ್ಯ ಗೋವಲನಾದ ನಾನು ಹೋರಾಡಿ ಗೆಲ್ಲುವುದುಂಟೆ. ಹಾ. ಮಹಾಮಲ್ಲನಾದ ನಮ್ಮ ಮಾವನ ಅರಮನೆಯಲ್ಲಿ ಬೆಳೆದವ ನೀನು, ಹಾ ಬಡಗೊಲ್ಲರ ಕೇರಿಯಲ್ಲಿ ಬೆಳೆದವ ನಾನು. ಹಾ ನಿನಗೆ ನಾನು ಸರಿ ಜೊತೆ ಎಳ ಬಲರಾಮ, ನನ್ನನ್ನು ಮಾತಿನಿಂದ ಮರೆಗೊಳಿಸುವ ಬುದ್ಧಿವಂತಿಕೆ ಬೇಡ. ನಾನು ಬಲ್ಲೆ ನೀಬ್ಬರು ಎಷ್ಟು ಎಂದು. ನಿನ್ನ ತಮ್ಮನಾದ ಕೃಷ್ಣ ನಮ್ಮವನೇ ಆದ ಮಲ್ಲ ಚಾಣೂರನನ್ನು ಕೊಲ್ಲಲಿಲ್ಲವೇ? ಹೌದು. ನಾನು ಬಲ್ಲೆ. ಎಷ್ಟು ಮಾತನಾಡಿದರೆ ಹಲ್ಲು ಉದುರಿಸುವೆನು, ಜಾಗ್ರತೆ. ಬಾ ಮುಂದೆ. ಏನಂತೆ? ಪಟ್ಟದಾನೆ ಕೊಲೆಯ ಪೀಡವನ್ನು ಕೊಂದರಂತೆ ಕೃಷ್ಣ ಬಲರಾಮರು. ನಮ್ಮ ರಾಜ್ಯದ ಮಲ್ಲರನ್ನೆಲ್ಲ ಕೊಂದು ಈಗ ಸಭಾ ಮಂಟಪಕ್ಕೆ ಬರುತ್ತಾ ಇದ್ದಾರೆ. ಯಾರೂ ಓಡಬೇಡಿ. ಯಾರು ಆ ಕೃಷ್ಣ ಬಲರಾಮರನ್ನು ಕೊಲ್ಲುತ್ತಾರೋ ಅವರಿಗೆ ನನ್ನ ಗೋಕುಲವನ್ನೇ ಸೂರ ಬಿಡುತ್ತೇನೆ. ಹೋಗಿ ಕೊಲ್ಲಿ ಕೊಲ್ಲಿ. ಆ ಅಣ್ಣ, ನೋಡಿದೆಯಾ? ದುರದಲ್ಲಿ ಮಲ್ಲರೆಲ್ಲರೂ ಹತರಾದುದನ್ನು ಕಂಡ ಕಂಸನು ನಮ್ಮನ್ನು ಕೊಂದವರಿಗೆ ಗೋಕುಲವನ್ನು ಸೂರೆ ಬಿಡುವ ಆಸೆ ತೋರಿಸಿದ್ದಾನೆ. ಆದರೆ ಅದನ್ನು ಕೇಳಿ ಯಾರೂ ಮುಂದೆ ಬಂದವರಿಲ್ಲ. ನಡೆ ಹೋಗೋಣ. ಸಭಾ ಮಂಟಪದಲ್ಲಿ ಕುಳಿತಿರುವ ಮಾವನ ತೊಡೆಯನ್ನೇರೋಣ.
ಮಾವ, ನಿನ್ನಲ್ಲಿ ಸಲುಗೆ ತೋರದೆ ಇನ್ನು ಯಾರಲ್ಲಿ ತೋರಿಸಲಿ? ನೀನು ನನ್ನ ಮಾವನಲ್ಲವೇ? ಖಂಡಿತವಾಗಿ ನಿನ್ನ ಸಲುಗೆಯಿಂದಲೇ ನಿನ್ನ ತೊಡೆಯಲೇರಿದೆ. ಆದರೆ ನನಗೆ ಏಕೆ ಮಾವ ನನ್ನಲ್ಲಿ ಅಷ್ಟು ಸಿಟ್ಟು? ನೀನೇ ಪ್ರೀತಿಯಿಂದ ಈ ಅಳಿಯಂದಿರನ್ನು ಇಲ್ಲಿಯವರೆಗೆ ಕರೆಸಿದ್ದಲ್ಲವೇ? ನಮ್ಮನ್ನು ಯಾಕೆ ಕರೆಸಿದ್ದೆ ಮಾವ, ಹೇಳ್ತೀಯಾ? ಎಲ್ಲವೋ ಮಗಳು ಹೇಳವೋ, ಸಾಕು ಮಾಡು ನಿನ್ನ ಕಪಟದ ಮಾತುಗಳನ್ನು. ನೀನು ಕಪಟಿ ಎನ್ನುವುದನ್ನು ಬಲ್ಲೆ. ನಿನ್ನ ಕಪಟದನಕ್ಕೆ ನನ್ನಲ್ಲಿ ಬೇಡ. ಹೇಳು, ನಮ್ಮವಳಾದ ಮುಗುದೆ ಕೂತಣಿಯನ್ನು ನಿನಗೆ ಹಾಲುಣಿಸಲು ಕಳುಹಿಸಿದರೆ ಅವಳನ್ನು ಕೊಂದೆ ಅಂತೆ. ಏಕೆ ಕೊಂದೆ? ಮಾವ, ಸಣ್ಣವನಿರುವಾಗ ಗೋಕುಲಕ್ಕೆ ಪೂತನಿ ಎಂಬವಳು ಬಂದಿದ್ದಳು. ಬಂದಂತಹ ಅವಳು ಗೋಕುಲದ ಎಲ್ಲ ಬಾಲಕರಿಗೆಲ್ಲ ತನ್ನ ಎದೆ ಹಾಲನ್ನು ನೀಡಿದಳು. ಆದರೆ ಅವಳ ಹಾಲನ್ನುಂಡ ಮಕ್ಕಳೆಲ್ಲರೂ ಪ್ರಾಣ ಬಿಟ್ಟಿದ್ದಾರೆ. ಅವಳು ನಮ್ಮ ಮನೆಗೂ ಬಂದಿದ್ದಳು. ನನಗೂ ತನ್ನ ಸಣ್ಣವನ್ನು ನೀಡಿದಳು. ಆದರೆ ಏನು ಮಾಡೋಣ ಮಾವ? ನಾನು ಹಾಲು ಕುಡಿದ ಕಾರಣವೋ ಅಥವಾ ಅವಳಿಂದ ಸತ್ತು ಹೋದ ಮಕ್ಕಳು ಶಾಪವೋ? ನಾನು ಹಾಲು ಕುಡಿಯುತ್ತಾ ಇದ್ದ ಹಾಗೆ ಭೀಕರ ಆಕೃತಿ ತಾಳಿ ಸತೇ ಹೋದಳು. ಕೂಸಲ್ಯ ವಿಚಾರ ಅಂತಿರಲಿ. ನಮ್ಮವಳಾದ ಶಕಟನನ್ನು ಏಕೆ ಕೊಂದೆ? ಮಾವ, ಆಗ ನಾನು ನಡೆಯುವುದಕ್ಕೆ ಕಲಿಯುವ ದಿನಗಳು. ಅಂಗಳದಲ್ಲಿ ಆಟವಾಡುತ್ತಿದ್ದಾಗ ಬಂಡಿಯೊಂದು ತಾನಾಗಿ ಉರುಳುತ್ತಾ ಬಂತು. ಅದನ್ನೇರಿ ಆಟವಾಡಬೇಕೆಂದು ಅದರ ಮೇಲೆ ಹಾರಿದೆ. ಅಷ್ಟೇ, ಆ ಬಂಡಿ ಮುರಿದು ರಕ್ಕಸನಾಗಿ ಸತೇ ಹೋಯಿತು. ಆ ವಿಚಾರ ಅಂತಿರಲಿ. ನಮ್ಮವಳಾದ ವಾತಾಸುರನನ್ನು ಏಕೆ ಕೊಂದೆ? ಮಾವ, ಸುಂಟರಗಾಳಿಯ ರೂಪದಲ್ಲಿ ಬಂದ ಆತನ ಕುತ್ತಿಗೆಯನ್ನು ಒತ್ತಿದೆ. ಸತೇ ಹೋದ. ಮಕ್ಕಳನ್ನು ಏನು ಮಾಡಿದೆ? ಮಾವ, ಗೋಕುಲದಲ್ಲಿ ಗೋಗಳನ್ನು ಮೇಯಿಸುವ ಸಮಯ. ಬಕ ಪಕ್ಷಿಯೊಂದು ನನ್ನನ್ನು ನುಂಗಲು ಬಂತು. ಅದರ ಕೊಕ್ಕನ್ನು ಹಿಡಿದು ಸೀಳಿದೆ. ಸತೇ ಹೋದ. ರೇಣುಕನನ್ನು ಏನು ಮಾಡಿದೆ? ನಮ್ಮ ತುರುಗಳ ಹಿಂದಿನಲ್ಲಿ ದನರ ರೂಪದಲ್ಲಿ ಸೇರಿದ ಆತನು ಗೋವುಗಳನ್ನು ಗೋಪಾಲಕರನ್ನು ಕೊಲ್ಲುತ್ತಿರುವಾಗ ಅವನ ಕೊಂಬನ್ನು ಹಿಡಿದು ಗರಗರನೆ ತಿರುಗಿಸಿ ಎಸೆದೆ. ಸತೇ ಹೋದ. ನನ್ನ ಆತ್ಮೀಯನಾದ ಪ್ರಳಂಬನನ್ನು ಏಕೆ ಕೊಂದೆ? ಮಾವ, ಸತ್ಯವಾಗಿ ಹೇಳ್ತೇನೆ, ಇವನನ್ನು ನಾನು ಕೊಂದದಲ್ಲ. ಮತ್ತೆ ಆತ ಸತ್ತ ವರ್ತಮಾನ ಸುಳ್ಳೆ? ಮಾವ, ಆತ ಸತ್ತದ್ದು ಸುಳ್ಳಲ್ಲ. ಆದರೆ ಆತನನ್ನು ಕೊಂದದ್ದು ಕೃಷ್ಣನಲ್ಲ. ಉಳಿದವರ ಹಾಗೆ ರೂಪಾಂತರದಿಂದ ಬಂದದ್ದಿಲ್ಲ. ಗೋಪಾಲಕರ ನಡುವೆ ನುಗ್ಗಿ ನನ್ನನ್ನು ಹೊತ್ತುಕೊಂಡು ಹೋಗುತ್ತಿರುವಾಗ ಅವನನ್ನು ಕೆಳಗೆ ಕೆಡವಿ ಎದೆಯ ಮೇಲೊಂದು ಗುದ್ದಿದೆ. ಸತ್ತೇ ಹೋದ. ಮಾವ, ಇವರೆಲ್ಲರೂ ಮಧುರೆಯವರ ಮಾವ, ನಿನ್ನ ಆಪ್ತರ ಮಾವ. ಎಲ್ಲ ಕೃಷ್ಣ, ನಿನ್ನ ಕುತಂತ್ರದಿಂದ ನಮ್ಮವರನ್ನೆಲ್ಲ ಕೊಂದು ಈಗ ಇಲ್ಲಿ ಬಂದು ಹಲ್ಲು ಬಿಡುತ್ತಿದ್ದೀಯಾ? ನಿನ್ನ ಹಲ್ಲನ್ನೇ ಮುರಿಯುತ್ತೇನೆ. Thank you.
ಎಲ್ಲ ಕಂಸ, ದರೆಯಲ್ಲಿ ನಿನ್ನ ದುಷ್ಟತನವನ್ನೇ ಮೆರೆಸಿದ್ದೀಯ. ನಿನ್ನ ಅಂತ್ಯಕ್ಕಾಗಿ ನನ್ನ ಜನನವಾಗಿದೆ. ಇಳಿ ಕೆಳಗೆ. ಲೋಕಕಂಟಕನಾಗಿ ಮೆರೆಯುತ್ತಿದ್ದ ದುರುಳ ಕಂಸಮ ನಿರ್ನಾಮ ಮಾಡಿದ್ದಾಯ್ತು. ಮಾತಾಪಿತರಾದ ವಸುದೇವ ದೇವಕಿಯರನ್ನು ಬಂಧಮುಕ್ತಗೊಳಿಸಿದ್ದಾಯ್ತು. ಗೋಪಾಲಕರು ನಿಶ್ಚಿಂತೆಯಿಂದ ಗೋವುಗಳ ಪಾಲನೆ ಮಾಡುವಂತಾಯಿತು. ಲೋಕದಲ್ಲಿ ಸರ್ವರು ಕ್ಷೇಮದಿಂದ ಇರಲು ಬಲರಾಮಕೃಷ್ಣರು ಆದರ್ಶರಾದರು ಎಂಬಲ್ಲಿಗೆ ಶ್ರೀ ಕೃಷ್ಣಲೀಲೆ ಕಂಸವದೆ ಎಂಬ
ಓಂ ಶ್ರೀ ಸಾಯಿರಾಮ್. ಇಂದಿನ ಈ ಸುಂದರ ಯಕ್ಷಗಾನ ಪ್ರಸಂಗ ಶ್ರೀ ಕೃಷ್ಣ ಲೀಲಾ ಕಂಸವಧೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸುವ ಸಮಯ ಬಂದಿದೆ. ಮೊದಲು ನಮ್ಮ ಮುದ್ದು ಮಕ್ಕಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅವರ ಪರಿಶ್ರಮ, ಆಸಕ್ತಿ ಮತ್ತು ಭಕ್ತಿ ಇಂದಿನ ವೇದಿಕೆಯಲ್ಲಿ ಅದ್ಭುತವಾಗಿ ಪ್ರತಿಬಿಂಬಿತವಾಗಿದೆ. ಇಂತಹ ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಕಲೆಯನ್ನು ಅಳವಡಿಸಿಕೊಂಡಿರುವುದು ನಿಜಕ್ಕೂ ಸಂತೋಷದ ವಿಷಯ. ನಮ್ಮ ಆದರಣೀಯ ಯಕ್ಷಗುರು ಶ್ರೀ ಜೈಕರ್ ಪಂಡಿತ್ ಅವರಿಗೆ ನಮ್ಮ ಅನಂತ ಧನ್ಯವಾದಗಳು. ನಿಮ್ಮ ಮಾರ್ಗದರ್ಶನವಿಲ್ಲದೆ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗುತ್ತಿರಲಿಲ್ಲ. ಇಂದಿನ ಕಾರ್ಯಕ್ರಮವನ್ನು ಮತ್ತಷ್ಟು ಸೊಬಗುಮಯಗೊಳಿಸಿದ ಹಿಮ್ಮೇಳದ ಕಲಾವಿದರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ಭಾಗವತರು ಶ್ರೀ ದಯಾನಂದ ಕೋಡಿಕಲ್, ಶ್ರೀ ದಿಲೀಪ್ ಆಚಾರ್ಯ, ಚಂಡಮದ್ದಳೆ ಶ್ರೀ ರಾಜೇಶ್ ಕುಡುಪಾಡಿ ಮತ್ತು ಅತಿಶಯ್ ರಾವ್, ನಿಮ್ಮ ಸಹಕಾರ ಮತ್ತು ಕಲಾತ್ಮಕತೆಗೆ ನಾವು ತುಂಬ ಋಣಿಗಳು. ಪೋಷಕರಿಗೂ ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳು. ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹವೇ ಮಕ್ಕಳಿಗೆ ಬಲ. ಇಂದಿನ ಕಾರ್ಯಕ್ರಮವು ಕೇವಲ ಮನರಂಜನೆ ಅಲ್ಲ, ಇದು ಒಂದು ಭಕ್ತಿ, ಸಮರ್ಪಣೆ, ಸೇವೆ ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಒಂದು ಪವಿತ್ರ ಪ್ರಯತ್ನ. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ, ಹಿಂಬದಿಯಲ್ಲಿ ಶ್ರಮಿಸಿದ ಎಲ್ಲ ಕೈಗಳಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಕೊನೆಯಲ್ಲಿ ಸದ್ಗುರು ಸಾಯಿನಾಥರ ಕೃಪೆ ಸದಾ ನಮ್ಮ ಮೇಲೆ ಇರಲಿ. ನಮ್ಮ ಮಕ್ಕಳಿಗೆ ಸದ್ಬುದ್ಧಿ, ಆರೋಗ್ಯ ಮತ್ತು ಉತ್ತಮ ಭವಿಷ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮೆಲ್ಲರಿಗೂ ಮತ್ತೆ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಪ್ರಸಾದ ಸ್ವೀಕರಿಸಬೇಕು. ಆದರೆ ಒಂದೇ ಒಂದು ವಿಷಯ, ಕೂತ್ಕೊಳ್ಳಿ. ಮಕ್ಕಳನ್ನು ಕರಿತೇನೆ, ಅವರಿಗೆ ನಿಮ್ಮ ಪ್ರೋತ್ಸಾಹ ಅತಿ ಅಗತ್ಯ. ಅತ್ಯಂತ ಕಿರಿಯ ಮಗು ರಿಷಿಕಾ ಕಮ್ ಇವಳು ಮಂಗಳ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ದೊಡ್ಡ ಚಪ್ಪಾಳೆ ತೊಡಿ ಮಕ್ಕಳಿಗೆ. ಶೌರ್ಯ ರಾವ್ SDM ಸ್ಕೂಲ್, ದೊಡ್ಡ ಚಪ್ಪಾಳೆ, ಎಲ್ಲರೂ ಚಪ್ಪಾಳೆಗೆ ಕಂಜೂಸ್ ಮಾಡಬಾರ್ದು. ವಿನಾಯಕ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆ, ತುಳಸಿ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆ, ವೈಷ್ಣವಿ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆ, ದೊಡ್ಡ ಕೈ ಚಪ್ಪಾಳೆ ಮಕ್ಕಳೇ ಪ್ಲೀಸ್. ನಾಗಮ್ಮ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆ, ಶ್ರದ್ಧಾ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆ, ಪ್ರಸನ್ನ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆ, ಪ್ರಜ್ಞೇಶ್ ಲೇಡಿ ಹಿಲ್ ಹೈಸ್ಕೂಲ್, ಶಿವರಾಜ್ ಲೇಡಿ ಹಿಲ್ ಹೈಸ್ಕೂಲ್, ಅಪೂರ್ವ ಲೇಡಿ ಹಿಲ್ ಹೈಸ್ಕೂಲ್, ಜ್ಯೋತಿ ಲೇಡಿ ಹಿಲ್ ಹೈಸ್ಕೂಲ್, ಸಹನಾ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆ, ರಕ್ಷಣ್ ಗಾಂಧಿನಗರ ಸ್ಕೂಲ್, ಶಿಯಾ ಶೆಟ್ಟಿ ಲೇಡಿ ಹಿಲ್ ಸ್ಕೂಲ್, ವಂಶಿಕಾ ಲೇಡಿ ಹಿಲ್ ಹೈಸ್ಕೂಲ್, and Chaitanya Lady Hill High School. Give them a big hand, please. ಅವರು ನಿಜವಾಗಿ ಎಷ್ಟು ಒಂದು ನಾನು ನೋಡ್ತಾ ಇದ್ದೆ, ದಿನ ಅವರು ಬಂದು ರಿಯಲಿ ಒಂದು ತಪಸ್ಸಿನಾಗಿ ಅವರು ಬಂದು ಕಲ್ತಿದ್ದಾರೆ. ಆ್ಯಂಡ್ ಮಾಸ್ಟರ್ಸ್ ಅಷ್ಟೇ ಚೆನ್ನಾಗಿ ಕಲಿಸಿದ್ದಾರೆ. ಆ ಹಿಮ್ಮೇಳದವರಾದ ದಯಾನಂದ ಕೋಡಿಕಲ್, ಶ್ರೀ ದಿಲೀಪ್ ಆಚಾರ್ಯ, ಮತ್ತು ರಾಜೇಶ್ ಕುಡುಪಾಡಿ ಮತ್ತು ಅತಿಶಯ್ ರಾವ್, ಎಲ್ಲರಿಗೊಂದು ದೊಡ್ಡ ಕೈ ಚಪ್ಪಾಳೆ. ಥ್ಯಾಂಕ್ ಯು ಚಿಲ್ಡ್ರನ್, ಥ್ಯಾಂಕ್ ಯು. ಧನ್ಯವಾದಗಳು ಮಕ್ಕಳೇ, ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ದಯವಿಟ್ಟು ಪ್ರಸಾದ ಸ್ವೀಕರಿಸಬೇಕು ಅಂತ ವಿನಂತಿ. ಥ್ಯಾಂಕ್ ಯು ಸೋ ಮಚ್. ಬಂದದಕ್ಕೆ ನಿಮ್ಮ ಸಪೋರ್ಟ್ ಇಲ್ಲದೆ ಮಕ್ಕಳು ನಿಜವಾಗಿ ಇಷ್ಟು ತುಂಬ ಸಪೋರ್ಟ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಈ ಥರ ಆಗುವಾಗ ಖಂಡಿತ ಬರಬೇಕು ನೀವು. ನಮ್ಮ ಇನ್ವಿಟೇಷನ್
ಸಿಗದಿದ್ರು ನೀವು ಖಂಡಿತ ಬರಬೇಕು. ಥ್ಯಾಂಕ್ ಯು ಧನ್ಯವಾದಗಳು.